ಸಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಗ್ರಾಮೀಣ ಪ್ರದೇಶೋಡು ಎಡ್ಡೆ ಸಂಸ್ಕಾರದ ಬರವು ಕೊರಲಿ ಪನ್ಪನೇಕ ಉದಾರ್ಮೆ ಸಾಂದೀಪನಿ ಸಂಸ್ಥೆ ಆದುಂಡೊಂದು ಕೇಂದ್ರದ ಮಂತ್ರಿ ಶೋಭಾ ಕರಂದ್ಲಾಜೆ ಪಂತೆರು ಪುತ್ತೂರು ನರಿಮುಗಿರ್ದ ಸಾಂದೀಪನಿ ವಿದ್ಯಾಸಂಸ್ಥೆಲಿನ ಗೊಬ್ಬುದ ಕೂಟೋಡು ಪಾಲ್ದಿತ್ತೊಂದು ಆರ್ಪಾತಿರಿಯರು ಪುತ್ತೂರು ತಾಲೂಕದ ನರಿಮುಗೇರು ಸಾಂದೀಪನಿ ವಿಹಾರದ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಲಿನ ರಾತ್ರಿ ಬುಲ್ಪುದ ಗೊಬ್ಬುದ ಕೂಟ ಬೊಕ್ಕ ವರ್ಷದ ಲೇಸು ಬುಧಾರ ಟಿಣೆಯಾದಿತ್ತಂಡು ಸಂಸ್ಥೆದ ಗುರುಕಾರ್ಯರು ಜಯರಾಮ ಕಿದ್ಲಾಯ ಸಂಚಾಲಕಿಯರು ಭಾಸ್ಕರ್ ಆಚಾರ್ ಬೊಕ್ಕ ಆಡಳಿತ ಮಂಡಳಿದಕಲು ಬಿನ್ನೆರೆನು ಶಾಲದ ವಾದ್ಯ ಮೇಳುಡು ಮೆರವಣಿಗೆಡು ಕಾರ್ಯಕ್ರಮದ ಚಾವಡಿಗೆ ಎದ್ಕೊಂಡಿರು ಸಂಚಾಲಕಿಯರು ಭಾಸ್ಕರ್ ಆಚಾರ್ ಎದ್ಕೊಂಡು ಸುರತ ಪಾತ್ರ ಪಂಡದು ಜಯರಾಮ ಕಿದ್ಲಾಯರ್ನ ದುಂಬಾಳ್ತೆಡು ಗ್ರಾಮೀಣ ಜಾಗೆಡು ಕರಿನ 23 ವರ್ಷಲಿಡಿದು ನಡೆತೊಂದು ಪುನಃ ಸಾಂದೀಪನಿ ಬರವು ಸಂಸ್ಥೆ ಜೋಕ್ಲೆಗೆ ಎಡ್ಡೆ ಸಂಸ್ಕಾರದ ಬರವು ಕೋರೊಂದುಂಡು ಪಂಡಿರು ಜಯರಾಮ ಕಿದ್ಲಾಯ ಗುರ್ಕಾರ್ಮಿಡು ಬಿನ್ನೆರು ಇತ್ತದು ಗೊಬ್ಬುದ ಕೂಟ ಉದಿಪನಾಂಡು ಮಲ್ಲ ಬಿನ್ನೆರು ಬರವು ಇಲಾಖೆ ಕುಡ್ಲದ ಡಿಡಿಪಿಐ ಕೆ ಸುಧಾಕರ್ ಪುತ್ತೂರಾಯ ಪಾತಿರ್ದು ಬರವು ಇಲಾಖೆದ ಸಾಕ್ಷರತಾ ಕಾರ್ಯಕ್ರಮದ ಒಟ್ಟುಗೂ ಈ ಸಂಸ್ಥೆದ ಗುರ್ಕಾರ್ಲಿನ ಸಂಬಂಧ ದುಂಬುಡ್ದೆ ಉಂಡು ಕನಕಟ್ಟೊಂದು ಪೋಂಡ ನಮ್ಮ ಬುಳೆವಲಿ ಶಾರದಾ ವಿದ್ಯಾಲಯ ಕಲ್ಲಡ್ಕ ಶಾಲೆ ಸಾಂದೀಪನಿ ಸಂಸ್ಥೆಡು ಎಡ್ಡ ಸಂಸ್ಕಾರದ ಗೊಬ್ಬುದ ಕೂಟ ನಡೆತಂದುಂಡು ಬರವು ಓಲ್ಲಾ ತಿಕ್ಕು ಆಂಡ ಸಂಸ್ಕಾರ ಮಾತ ಕಡೆಟ್ಲ ತಿಕ್ಕಂದು ಪಂಡಿರು ಪ್ರಾಯಶಃ ಇದೊಂದು 4-5ನೇ ಸಂಸ್ಥೆ ಅನಿಸ್ತದೆ. ಮಂಗಳೂರಲ್ಲಿ ಶಾರದಾ ವಿದ್ಯಾಲಯದಲ್ಲಿ ಇದೇ ತರ ನಡೀತದೆ. ಹಾಗೆ ಕಲ್ಲಡ್ಕ ಶ್ರೀರಾಮ್ ಪ್ರೌಢಶಾಲೆಯಲ್ಲಿ ಸಹ ಇದು ನಡೀತದೆ. ಮತ್ತಿನ್ನೊಂದು ಪ್ರಸಿದ್ಧವಾದಂದ್ರೆ ನಮ್ಮ ಸಾಂದೀಪನಿ, ಯಾಕಂದ್ರೆ ಆ ಲೆವೆಲ್ಗೆ ಕೊಂಡೋಗಿ ನಿಲ್ಲಿಸಿದಂತಹ ಸಂಸ್ಥೆಯ ಮಕ್ಕಳು ನೀವು ಅದೃಷ್ಟವಂತರು. ಒಳ್ಳೆಯ ವಾತಾವರಣ, ಒಳ್ಳೆಯ ಸಂಸ್ಕಾರ ಸಿಗುವಂತಹ ಒಂದು ಜಾಗ. ಶಿಕ್ಷಣ ಎಲ್ಲಿ ಬೇಕಾದ್ರೂ ಸಿಗ್ಬೋದು, ಆ ಸಂಸ್ಕಾರ ಸಿಗೋದು ಬಹಳ ಕಷ್ಟ. ಅಂತಹ ಒಳ್ಳೆಯ ಸಂಸ್ಕಾರ ಪಡಿಲಿಕ್ಕೆ ಅಂತ ಬಂದ ನೀವೆಲ್ಲ ಅದೃಷ್ಟವಂತರು. ನಿಮಗೆ ಒಳ್ಳೆಯ ಶಿಕ್ಷಕರು, 19 ವರ್ಷದಿಂದ ನಮ್ಮ ಮುಖ್ಯ ಶಿಕ್ಷಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಸಂಸ್ಥೆ ಹೇಗೆ ನಡೆಸ್ಕೊಂಡಿದೆ ಅನ್ನೋದು ಗೊತ್ತಾಗ್ತದೆ ನಮಗೆ. ಸುಧಾಕರ್ ಪುತ್ತೂರಾಯರಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಜಯರಾಮ ಕಿದ್ಲಾಯರು ಗುರ್ಕಾರ್ಮೆದ ಪಾತ್ರ ಪಂಡದು ಈ ಸಂಸ್ಥೆಡು ಕಲ್ತಿನಕುಲು ಮಾತಾ ಕ್ಷೇತ್ರಲಿಡು ಉಲ್ಲೇರು ಪನ್ಪನವು ಪೆರ್ಮೆದ ಸಂಗತಿಯಾದಂಡು ಬರವು ಸಂಸ್ಥೆ ಪಂಡಾವು ದೇವಸ್ಥಾನದಂಚ ಈ ಸಂಸ್ಥೆ ಬುಳೆಯರ ಸಾಕಾರಕ್ಕೂ ನಮ್ಮ ಮಾತ್ರೆಗಳ ಸುಲ್ಮೆ ಸಂದಾವೆ ಎಂದು ಪಂಡಿರು. ನಮ್ಮ ಹಳೆ ವಿದ್ಯಾರ್ಥಿನಿ ಹಾಗೂ ನಮ್ಮ ವಿದ್ಯಾಂಗದ ನಿರ್ದೇಶಕರಾದ ಸುಧಾಕರ್ ಅವರನ್ನ ಮೊದಲೇ ನಾವು ಸಣ್ಣದಿರುವಾಗಲೇ ಪರಿಚಯ ಇದ್ದವರು ಹಾಗೂ ನಮ್ಮ ಮಿತ್ರರು ಇವರಿಗೆಲ್ಲರಿಗೂ ವಂದಿಸ್ತಾ ಮತ್ತು ಇರುತ್ತದೆ, ನಾವಿರುವಾಗಲೂ ಇರುತ್ತದೆ, ನಮ್ಮ ಕಾಲದಲ್ಲಿ ಕೂಡ ನಾವು ನೋಡ್ಲಿಕ್ಕೆ ಆಗುತ್ತೆ, ನಮ್ಮ ನಂತರ ಕೂಡ ಇದು ಬೆಳೆಯುವಂತಹ ಒಂದು ಸಂಸ್ಥೆ. ಸಂಸ್ಥೆಗೆ ಏಪಲ ಎಡ್ಡೆಪ್ಪ ಬಯಕುನಾರು ಬಾಬುಗೌಡ ಪಾಟೀಲ್ ಮುದೋಳ ಬಾಗಲಕೋಟೆ ಬೆಳ್ಳಾರೆ ಪೊಲೀಸ್ ಸ್ಟೇಷನ್ ಹೆಡ್ ಕಾನ್ಸ್ಟೇಬಲ್ ಜಗದೀಶ್ ಮಾಡಾವು, ಪುತ್ತೂರು ಬಿಇಒ ಲೋಕೇಶ್ ಎಸ್ಆರ್, ಪರ ವಿದ್ಯಾರ್ಥಿನಿ ಸಂಗೀತಗಾರ್ತಿ ಶ್ರೀಮತಿ ಗುರುಪ್ರಿಯಾ ನಾಯಕ್ ಬಿನ್ನೆರಾದ ಪಾಲ್ದಿತ್ತೊಂಡಿರು. ರಕ್ಷಕ ಶಿಕ್ಷಕ ಸಂಘದ ಗುರುಕಾರ್ಯರು ರಾಕೇಶ್ ರೈ, ವಿದ್ಯಾರ್ಥಿ ನಾಯಕಿಯರು ಹರ್ಷಿತ್ ಎಸ್ ನಾಯಕ್, ಆಡಳಿತ ಮಂಡಳಿದ ಎಸ್ಟಿ ಕೃಷ್ಣ, ಡಾಕ್ಟರ್ ಶಿವಾನಂದ, ಪ್ರಸನ್ನ ಭಟ್, ಹರೀಶ್ ಪುತ್ತೂರಾಯ ಇಂಚ ಆಡಳಿತ ಮಂಡಳಿದಕಲು ಗ್ರಾಮ ಪಂಚಾಯತ್ ಸದಸ್ಯರು ಅಶೋಕ ಪುತ್ತಿಲ ಪಾಲ್ದಿತ್ತೊಂಡಿರು. ರಾತ್ರಿ ಪಗೆಲ್ದ ಗುಬ್ಬುದ ಕೂಟ ಬೊಕ್ಕ ವರ್ಷದ ಲೇಸಿಗೆ ಭೇಟಿ ಕೊಡ್ನ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಪಾತಿರ್ದು ಇಡೀ ರಾಜ್ಯದ ಬರವು ಸಂಸ್ಥೆಲಿಗೂ ಈ ಸಂಸ್ಥೆ ಮಾದರಿಯಾದುಂಡು. ಗ್ರಾಮೀಣ ಪ್ರದೇಶಡು ಎಡ್ಡೆ ಸಂಸ್ಕಾರದ ಬರವು ಕೊರುಲಿ ಪನ್ಪುನಿಕ್ ಉದಾರ್ಮೆ ಸಾಂದೀಪನಿ ಸಂಸ್ಥೆ ಆದುಂಡು. ಈ ಸಂಸ್ಥೆಡು ಕಲ್ಪೆರೆ ಜೋಕ್ಲಿನ ಸೇರ್ಸ ಮಾತ ಅಪ್ಪೆ ಅಮ್ಮೆ ಬೊಕ್ಕ ಪೋಷಕರಿಗೆ ಮೆಚ್ಚುಗೆ ತಿರುಪಾವೆಂದು ಆರ್ಪಂಡಿರು. ಇಲ್ಲಿ ಯಾವ ವಿದ್ಯಾರ್ಥಿನಿಯರು ಶಿಕ್ಷಣವನ್ನ ಕಲಿತಾರೆ, ಬರುವಂತ ದಿನಗಳಲ್ಲಿ ದೇಶದ ಒಂದು ಉತ್ತಮ ಪ್ರಜೆಗಳಾಗಿ ಅವರು ರೂಪುಗೊಳ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರದು. ಈ ಶಾಲೆಗೆ ಕಳುಹಿಸಿದಂತ ಎಲ್ಲ ತಂದೆ ತಾಯಿಯೊಂದಿಗೆ ಹೆತ್ತವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದ್ರೆ ಇಷ್ಟು ಒಳ್ಳೆಯ ಒಂದು ಶಾಲೆಗೆ ನೀವೆಲ್ಲರೂ ಮಕ್ಕಳನ್ನ ಕಳಿಸಿದ್ದೀರಿ, ಮತ್ತೆ ಅವರೆಲ್ಲರ
ಉತ್ತಮ ಪ್ರದರ್ಶನವನ್ನ ನಾವೆಲ್ಲರೂ ಕಣ್ತುಂಬ್ಕೊಂತಾ ಇದ್ದೀವಿ. ಕುಡ್ಲದ ಅಳಕೆ ಬೋಜರಾವ್ ಲೇಂದ ಮಹಾಲಸ ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್ ದ ನಿಲಿಟ್ 2023 ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಬೊಕ್ಕ ಮಂಡಲ ಆರ್ಟ್ ಪ್ರದರ್ಶನದ ಉದಿಪನ ಲೇಸ್ ಕಾಲೇಜದ ಮಹಾಲಸ ಆರ್ಟ್ ಗ್ಯಾಲರಿಡ್ ನಡೆತಂಡು. ಕುಡ್ಲದ ಅಳಕೆ ಬೋಜರಾವ್ ಲೇಂದ ಮಹಾಲಸ ಕಾಲೇಜ್ ಆಫ್ ವಿಜುವಲ್ ಆರ್ಟ್ ದ ನಿಲಿಟ್ 2023 ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಬೊಕ್ಕ ಮಂಡಲ ಆರ್ಟ್ಸ್ ದ ಪ್ರದರ್ಶನ ಲೇಸ್ ಕಾಲೇಜದ ಮಹಾಲಸ ಆರ್ಟ್ಸ್ ಗ್ಯಾಲರಿಡ್ ನಡೆತಂಡು. ಕಾಲೇಜ್ ಇಲಾಖೆದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಡಾ ಜೆನಿಫರ್ ಲೊಲಿಟಾ ಸಿ ಕಾರ್ಯಕ್ರಮ ಉದಿಪನ ಮಲ್ತಿರು. ಬಿನ್ನಿರ್ನ ಸೇರಿಗೆ 2023 ಸಾಲದ ಕ್ಯಾಲೆಂಡರ್ ಬಿಡುಗಡೆ ಮಲ್ತಿರು. ಜೆನಿಫರ್ ಲೊಲಿಟಾ ಪಾತ್ರದ ಒಂದು ಚಿತ್ರ ಸಾರೋಡೆಚ್ಚದ ಪದಕಲಿನ ಮಲ್ಪನ ಸಾಮರ್ಥ್ಯ ಹೊಂದುದುಂಡು. ಕಲೆಗಾರೆ ಆಯ್ನಾಯೇ ಸಮಾಜನು ಏಪಲ ಎಚ್ಚರಿಕೆ ಉಪ್ಪುನಂಚ ಮಲ್ಪನ ಶಕ್ತಿನು ಹೊಂದುದುಲ್ಲೆಂದು ಚಿತ್ರಕಲಾವಿದರ ಬಗೆಟ್ ಮೆಚ್ಚುಗೆದ ಪಾತ್ರ ಪಂಡಿರು. You need something inside you to express those feelings or emotions. That what is inside you, which is reflected in the world and what the world needs. It needs your peace, it needs your creativity, it needs every expression that you will create now and forever. We come and we go, but your works will always stand forever. ಮಲ್ಲಬಿನ್ನೆರಾದ ಪಾಲ್ದೆತ್ತೊನ್ನ ನಮ್ಮ ಕುಡ್ಲ ಟಿವಿ ಚಾನೆಲ್ದ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಪಾತಿರ್ದು ಚಿತ್ರಕಲೆನು ಉಮೇದದ ವಿಷಯ ಆದ ಜೊತಿನ ವಿದ್ಯಾರ್ಥಿಗಳು ಮುಲ್ಪತಿಕ ದಿನ ಅವಕಾಶನು ಎಡ್ಡೆ ರೀತಿಡು ಗಳಸೊಂದು ಎಡ್ಡೆ ಬದುಕು ಕಟ್ಟೋನ್ಲೆಂದು ಚಿತ್ರಕಲೆ ಕಲ್ಪನಕ್ಲಿಗೆ ಪಂಡಿರು. ಮಕ್ಕಳಿಗೆ ಒಂದು ಕಿವಿ ಮಾತಷ್ಟೇ, ಏನು ನೀವು ಕಲಿತಿದ್ದೀರಾ ಸತ್ಯ ಭಕ್ತಿಯಿಂದ ಕಲಿಯಿರಿ. ಕಲಿತ ನಂತರ ಹೇಗೆ ನಮ್ಮ ಈ ದಕ್ಷಿಣ ಕನ್ನಡ ಪ್ರತಿ ಒಂದಕ್ಕೆ ಪ್ರಾಧಾನ್ಯತೆ ನೀಡಿ ಇಲ್ಲಿ ಪ್ರತಿ ಕಲೆಗೆ ಪ್ರೋತ್ಸಾಹ ಸಿಗ್ತದೆ. ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಧಾರ್ಮಿಕ ನಿಲೆಯಲ್ಲಿ ಆಗಲಿ, ಅಲ್ಲಿ ಕಲೆ ಸಂಸ್ಕೃತಿ ಜಾಸ್ತಿ ಒತ್ತು ಕೊಟ್ಟ ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಜಿಲ್ಲೆ ಅಂತ ಹೇಳಿದ್ರೆ ಅದು ಮಂಗಳೂರು ಜಿಲ್ಲೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೆ. ಯಾಕೆ ನಾನು ಸಾಧಾರಣ ಎಲ್ಲ ಕಡೆ ಹೋಗಿದ್ದೇನೆ, ಆದರೆ ಇಲ್ಲಿಯ ಮಕ್ಕಳ ಒಂದು ಟ್ಯಾಲೆಂಟ್ ಉಂಟು. ಅವರು ಏನಾದರೂ ಒಂದು ಹೊಸದನ್ನು ತೋರಿಸ್ತಾರೆ. ಯಾವುದೇ ರಂಗದಲ್ಲಿ ನೀವು ಹುಡುಕಿ ಅದರಲ್ಲಿ ಒಂದು ಹೊಸದನ್ನು ಅವರು ತೋರಿಸ್ಬಿಟ್ಟು ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡುವಂತ ಶಕ್ತಿ ಇವರ ಹತ್ರ ಉಂಟು. ಮಹಾಲಸ ಕಾಲೇಜ್ ಆಫ್ ವಿಜುವಲ್ ಆರ್ಟ್ ದ ಪ್ರಿನ್ಸಿಪಾಲರು ನಾಗರಾಜ್ ಗುರುಕರ್ಮೆ ವಹಿಸಿದ್ದರು. ಪ್ರಾದೇಶಿಕ ಕಾಲೇಜು ಶಿಕ್ಷಣದ ಸಹಾಯಕ ನಿರ್ದೇಶಕರು ಚಂದ್ರಶೇಖರ ನಾಯಕ ವಾಮದ ಪದವು, ಜಿಪಿಯುಸಿದ ಚಿತ್ರಕಲೆ ಕಲ್ಪವನ ಮುರಳೀಕೃಷ್ಣ ರಾವ್ ಕೆ, ಜಿಎಸ್ ಮಂಚಿ ಕೋಲ್ನಾಡ್ದ ಚಿತ್ರಕಲೆ ಕಲ್ಪವನ ತಾರ್ನಾಥ್ ಕೈರಂಗಳ ಇಂಚ ಬಿನ್ನಿರು ಪಾಲ್ದೆತ್ತೊಂಡಿರು. ಮಂಡಲ ಆರ್ಟ್ಸ್ ವಿಶೇಷ ಕಲಾ ಪ್ರದರ್ಶನ ಅಟ್ಟಣೆ ಮಲ್ತದಿತ್ತಿರು. ಲೇಸರ ಪಾಲ್ದೆತ್ತೊನ್ನ ಬಿನ್ನಿರು ಬುಕ್ಕ ಪಾಲ್ದೆತ್ತೊನ್ನ ಮಾತಿರ್ಲ ಪ್ರದರ್ಶನ ತೂದು ಮೆಚ್ಚುಗೆ ತೆರಿಪಾಯಿರು. ತನ್ನ ಕ್ಷೇತ್ರಡು ಒರಿ ರಡ್ಡು ಚಕ್ರದ ಗಾಡಿದಾಯೆ ಗುಂಡಿಗೆ ಬೂರುಂಡಲ ತಾನು ಮನಿ ಪಂದೆ ಕುಲ್ಲಾಯೆ ಅಧಿಕಾರ್ಲೆನ ಮಿತ್ತು ಕ್ರಿಮಿನಲ್ ಕೇಸ್ ಪಾಡ್ದು ಜೈಲಿಗೆ ಪಾಡುವೆಂದು ಶಾಸಕರು ಡಾ ಭರತ್ ಶೆಟ್ಟಿ ಗೇಲ್ ಕಂಪನಿದ ಅಧಿಕಾರಿಗಳಿಗೂ ಜಾಗೃತಿ ಪಂತೆರು. ಕುಡ್ಲದ ದೇರಬೈಲ್ ಕೊಂಚಾಡಿ ಕೈತಲ್ಲು ಮಾರ್ಗದ ಅಭಿವೃದ್ಧಿ ಕೆಲಸಗೂ ಪಿಕ್ಕಾಸ್ ಪಾಡ್ದು ಮುಹೂರ್ತ ಮಲ್ಪನ ಕಾರ್ಯಕ್ರಮಕ್ಕೂ ಬತ್ತಿನ ಕುಡ್ಲ ಉತ್ತರ ಸುರತ್ಕಲ್ ಕ್ಷೇತ್ರದ ಶಾಸಕರು ಡಾ ಭರತ್ ಶೆಟ್ಟಿರಿಗೂ ಊರ್ದಕಲು ದೂರು ಕೊರ್ದು ಗೇಲ್ ಕಂಪನಿದ ಅಧಿಕಾರಿಗಳು ಒಟ್ರಾಸಿ ಓಲೋಲು ಮಾರ್ಗ ಗರ್ತೊಂದಿತ್ತದು ಇಂದೇಡ್ದು ನೀರ್ದ ಪೈಪ್ ಪುಡದು ಸಮಸ್ಯೆ ಸೃಷ್ಟಿಯಾತನೆಂದು ಗುಮನಗೂ ಕನ್ನತಿರು. ಈ ಪೊರ್ತುಡು ಜಾಗಿಡಿತ್ತಿನ ಕಂಪನಿ ಅಧಿಕಾರಿಲಿತ್ತಿನ ಶಾಸಕರು ಬೋಡಾ ಬೊಡ್ಚಾಂದ್ ಕಾಮಗಾರಿ ಮಲ್ಪಡೆ ಎಂಚಿನ ಮಲ್ಪು ನಿಂದಾಣಲ ಊರದ ಕಾರ್ಪೊರೇಟರ್ ಬೊಕ್ಕ ಸಾರ್ವಜನಿಕರನ್ನ ಗುಮನಗು ಕನ್ನತದ 5 ಬೊಕ್ಕ ಮಲ್ಪಿ ನಿಕ್ಲಿಡ್ದಾದ ಪಾಲಿಕೆದ ಮಾತಾಗಡಿಟ್ಟು ಸಮಸ್ಯೆ ಆವೊಂದುಂಡು 10-15 ದಿನ ನೀರಿಜ್ಜಿಂಡ ಜನದಾನೆ ಮಲ್ಪೊಡು ಅವಲೌಲು ಗರ್ತದ ಗುಂಡಿನಾಂಚೆನೆ ಬಿಡ್ತಾರು. ಎನ್ನ ಕ್ಷೇತ್ರಡು ಬರೀ ರಡ್ಡು ಚಕ್ರದ ಗಾಡಿದಾಯಿ ಗುಂಡಿಗೆ ಬೂರುಂಡಲ ತಾನು ಮನಿಪಂದೆ ಕುಲ್ಲಾಯೆ ನಿಕ್ಲಿನ ಮಿತ್ತು ಕ್ರಿಮಿನಲ್ ಕೇಸ್ ಪಾಡ್ದು ಜೈಲಿಗೆ ಪಾಡುವೆಂದು ಜಾಗ್ರತೆ ಪಂಡಿರು. ಕಂಪನಿ ಅಧಿಕಾರಿ ಉತ್ತರ ಕೊರ್ದು ನನ್ನ ಮಿತ್ತಿಗೂ ಇಂಚ ಆವಂದಿನಂಚ ತೂವನ್ವಾನ್ ಪಂಡಿರು. On the concerned person. 100 places I can show from Surat till Gaur.
What happens is after that, the people have to go to office, children have to go to school. Together it becomes a problem. So if you are doing any digging anywhere, if you are not doing manual, you are all putting that machine inside, or it's coming and splitting the water pipe only. The water pipe is getting split open. Yes, sir. Then you are not able to find the fault also. Find out 15-20 days. What? more than 2 days, sir. Why find? 2 days is okay, fine. 15 days I can show you places. So Yes, you sir. do one thing, you consult the locals, Yes, sir. consult the local corporator. Yes, sir. Then coordination. Night if you slowly come and do digging somewhere, no? It has happened 2-3 places. I am not Nazir, I am not blaming you. Yes, sir. Someone has done it. They Yes, come sir. in the night, slowly they'll start digging. Morning there is no water. So you do it in coordination. We also want to help you. Yes, sir. You get it? We are not telling that you don't do. We do it, but with coordination. Yes, sir. ಕುಡ್ಲದ ಎಜೆ ಆಸ್ಪತ್ರೆಡು ಅಪರೂಪದ ಬೊಕ್ಕ ಸವಾಲಾದ ಪುನಃ ಅಂಗಾಂಗ ಕಸಿ ಸರ್ಜರಿ ಗೆಲ್ಮೇಡ್ ನಡೆತದೆಂದು ವೈದ್ಯಕೀಯ ಅಧೀಕ್ಷಕರ ಬೊಕ್ಕ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಬುಧಾರ ಕುಡ್ಲಡ್ ಸುದ್ದಿಕೋಟಡು ಪಾತಿರ್ದು ಮಾಹಿತಿ ಕೊಡ್ತಿರೋ. ಕುಡ್ಲದ ಎಜೆ ಆಸ್ಪತ್ರೆಡು ಅಪರೂಪದ ಬೊಕ್ಕ ಸವಾಲಾದ ಪುನಃ ಅಂಗಾಂಗ ಕಸಿ ಸರ್ಜರಿ ಗೆಲ್ಮೇಡ್ ನಡೆತದೆಂದು ವೈದ್ಯಕೀಯ ಅಧೀಕ್ಷಕರ ಬೊಕ್ಕ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಬುಧಾರ ಸುದ್ದಿಕೋಟಡು ತೆರಿಪಾಯರು. ಕುಡ್ಲದ ಫಾದರ್ ಮುಲ್ಲರ್ ಆಸ್ಪತ್ರೆಡು ಡಿಸೆಂಬರ್ 11ಕ್ಕೆ ಮೆದುಳು ಕೆಲಸ ಮಲ್ಪುನ ಉಂತಾಯಿನ ಒರಿಯನ ಅಂಗಾಂಗ ಕಸಿ ಮಲ್ತದಿತ್ತದು ಒರಿಯನನೇ ರಡ್ಡ ಕಿಡ್ನಿಲೆಲ್ಲ ಎಜೆ ಆಸ್ಪತ್ರೆಗೆ ಕನತದು ಮುಲ್ಪದ ಸೀಕಡಿತ್ತಿನಕ್ಲೆಗ್ ಜೋಡ್ಸಾದನು. ಕಿಡ್ನಿ ಜೋಡ್ಸಾಯಿರ ವೈದ್ಯರ್ನ ಕೂಟಗೂ ಆಜೆಡ್ದು 7 ಗಂಟೆ ಪೊರ್ತುದಿ ತೊಂದರು. ರಡ್ಡ ಸರ್ಜರಿಲ ಒಂಜೆ ಪೊರ್ತುಡು ನಡಪಾದ. ಸಾಮಾನ್ಯವಾದ ರಡ್ಡ ಅಂಗ ಒಂಜೆ ಆಸ್ಪತ್ರೆಗೆ ಮಂಜೂರಾಪನವು ಭಾರಿ ಕಮ್ಮಿ. ಅಂಚಿನವಲು ಎಜೆ ಆಸ್ಪತ್ರೆದ ಡಾಕ್ಟರ್ ಪ್ರೀತಮ್ ಶರ್ಮಾ, ಡಾಕ್ಟರ್ ರೋಷನ್ ವಿ ಶೆಟ್ಟಿ, ಡಾಕ್ಟರ್ ರಾಘವೇಂದ್ರ ನಾಯಕ್, ಡಾಕ್ಟರ್ ಹರೀಶ್ ಕಾರಂತ್, ಸೌಮ್ಯ, ಲೀಲಾವತಿ ಹೆಗ್ಡೆ, ಸಬೀನಾ ರೋಶ್ನಿ, ಮಹಾಬಲ ಈ ಸವಾಲನ್ನು ದೆತ್ತೊಂದು ಕಸಿಕಟ್ಟುನ ಕಾರ್ಯನು ಮುಗಿತಿದ್ದೇರು. 10 ದಿನೊಟ್ಟೆ ಇರುವೆರು ಸೀಕದಕ್ಕಲು ಹುಷಾರಾದ ಇಲ್ಲಡೆ ಪೋತೆರು. 2017 ಇಡಮುಟ್ಟ 41 ದಾನಿಲಿಡ್ದು ಅಂಗಾಂಗ ದೆತ್ತೊಂದು 105 ಜನಕ್ಕೂ ಪ್ರಯೋಜನ ಆತನು. ಅಂಗಾಂಗ ದಾನ ಮಲ್ತಿನಕ್ಲಿನ ಕುಟುಂಬನು ಏಪಲ ನೆಂಪ ಮಲ್ತೊನ್ ಬಂದು ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಪಂಡಿರು. ಸವಾಲೇನು ನಮಗೆ ಅಂತ ಹೇಳಿದ್ರೆ, ಈ ಎಲ್ಲ ಟ್ರಾನ್ಸ್ಪ್ಲಾಂಟ್ಗಳು ಒಂದು ನಿರ್ದಿಷ್ಟವಾದ ಒಂದು ಸಮಯದಲ್ಲಿ ಆಗಬೇಕು. ಕಿಡ್ನಿಗೆ 6ರಿಂದ 7 ಗಂಟೆ ಒಳಗೆ ನಾವು ಸರ್ಜರಿ ಮುಗಿಸ್ಬೇಕು. ನಾರ್ಮಲ್ ಆಗಿ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ನಮಗೊಂದು 5 ಗಂಟೆಯಿಂದ 6 ಗಂಟೆ ತಗೊಳ್ತದೆ. ಆದರೆ ಈ ಸಂದರ್ಭದಲ್ಲಿ ನಮಗೆ ಒಂದೇ ಟೀಮ್, ನಮ್ಮ 3 ಜನ ಟ್ರಾನ್ಸ್ಪ್ಲಾಂಟ್ ಸರ್ಜನ್ಸ್ ಹಾಗೂ ನಮಗೆ ಸಹಾಯಕವಾಗಿ ಎಲ್ಲ ಇರುವವರಿಗೆ ಒಂದು ಟೀಮ್ನವರು 2 ಸರ್ಜರಿಯನ್ನು ನಾವು ಅದೇ ಟೈಮಲ್ಲಿ ಮಾಡಬೇಕು. ಇದು ನಮಗೆ ಸವಾಲಾಗಿ ಪರಿಗಣಿಸಿತ್ತು. ಹಾಗಾಗಿ ನಾವು ಅದನ್ನು ಸವಾಲು ಅವರು ಕೇಳಿದಾಗ ನಾವು ಫಸ್ಟಿಗೆ ನಮಗೆ ಸ್ವಲ್ಪ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಅಂತ ತಿಳಿಸಿದ್ವಿ. ಆಮೇಲಿಂದ ನಾವು ಅದನ್ನು ಸವಾಲು ಸ್ವೀಕರಿಸಿ 2 ಕಿಡ್ನಿಯನ್ನು ನಾವು ಜೋಡಣೆ ಮಾಡಿದ್ವಿ, ಒಂದಾದ ನಂತರ ಒಂದು. ಒಳ್ಳೆಯ ಸಂಗತಿ ಏನಂತ ಹೇಳಿದ್ರೆ, 2 ಕಿಡ್ನಿಗಳು ಇಮಿಡಿಯೇಟ್ಲಿ ರಿಕವರಿ ಆಗಿಬಿಟ್ಟು 10-12 ದಿನದಲ್ಲಿ 2 ಪೇಷಂಟ್ಗಳು ಮನೆಗೆ ಹೋದರು. ಹಿಂದುಲು ಲವ್ ಜಿಹಾದ್ ಪನ್ಪುನ ವಿಚಾರನು ದುಂಬುದೀನಗ ಪಾಕ ಸಂಘಟನೆಲು ಒಂದಕ್ಕೆ ವಿರೋಧ ಮಲ್ತದಿತ್ತ. ಲವ್ ಜಿಹಾದ್ ಜಿಂದು ಪಂಡದಿತ್ತೆರು ಅಂಡ ಮುಲ್ಪ ದಿನನಿತ್ಯ ನಡತೊಂದು ಪುನವ್ ಎಂಚಿನ ಅಂದು ಯುವ ಬ್ರಿಗೇಡ್ ತಾಪಕ್ಯರು ಚಕ್ರವರ್ತಿ ಸೂಲಿಬೇಲೆ ಪ್ರಶ್ನೆ ಪಾಡ್ದೇರು. ಸೋದರಿ ನಿವೇದಿತಾ ಪ್ರತಿಷ್ಠಾನದ ನಿಲೇಟು ನಡಪಾಯಿನ ಲವ್ ಜಿಹಾದ್ ವಿಷಯಡು ಪೋಸ್ಟರ್ ಪ್ರದರ್ಶಿನಿ ಉದಿಪನ ಕಾರ್ಯಕ್ರಮಟ್ಟು 6 ಭಾಷಣ ಮಲ್ತೆರು. ಸೋದರಿ ನಿವೇದಿತಾ ಪ್ರತಿಷ್ಠಾನದ ನೆಲೆಟ್ಟು ಯುವ ಬ್ರಿಗೇಡ್ ತಾಪಕ್ಯರು ಚಕ್ರವರ್ತಿ ಸೂಲಿಬೇಲಿಯರೆಡ್ದು ಲವ್ ಜಿಹಾದ್ ವಿಷಯಡು ಪೋಸ್ಟರ್ ಪ್ರದರ್ಶಿನಿ ಉದಿಪನ ಬೊಕ್ಕ ಭಾಷಣ ಕುಡ್ಲದ ಡೊಂಗರಕೇರಿ ಕೆನರಾ ಹೈಸ್ಕೂಲ್ದ ಭುವನೇಂದ್ರ ಸಭಾಭವನಡು ಬುಧಾರ ನಡೆತಂಡು. ಸಭಾಲೀಸ್ಡು ಚಕ್ರವರ್ತಿ ಸೂಲಿಬೇಲೆ ಪಾತಿರ್ದು ಇತ್ತೆ ಲವ್ ಜಿಹಾದ್ ಪುದರ್ಡು ಹಿಂದೂ ಪೊಣ್ಣುಲು ನಿಲೆ ಕಳೆವನ್ನ ವಿಚಾರುಲಿನ ಆರದುಂಬುದಿಯರು. ಹಿಂದುಲು ಲವ್ ಜಿಹಾದ್ ಪಂಪನ ವಿಚಾರನು ದುಂಬುದೀನಗ ಪಾಕ ಸಂಘಟನೆಲು ಒಂದಕ್ಕೆ ವಿರೋಧ ಮಲ್ತದಿತ್ತ. ಲವ್ ಜಿಹಾದ್ ಇಜ್ಜಿಂದು ಪಂಡದಿತ್ತೆರು ಅಂಡ ಮುಲ್ಪ ದಿನ ನಿಚ್ಚ ನಡತೊಂದು ನಾವು ಎಂಚಿನಾದ ಪ್ರಶ್ನೆ ಮಲ್ತಿನ 6 ಮುಸಲ್ಮಾನ ಪೊಣ್ಣುಲೆಡು ಲವ್ ಪನ್ಪುನ ಶಬ್ದಗೂ ಅರ್ಥನೆ ಇಜ್ಜಿ ಅಕ್ಲಿನ ಪೊಣ್ಣನು ತೂಪುನ ರೀತಿಗ್ಲ ಹಿಂದುಲೆನ ಪೊಣ್ಣುಲೆನ ತೂಪುನ ರೀತಿಗ್ಲ ದಿಂಜ ಯತ್ವಾಸಿ ಉಂಡು ಎಂದು ಪಂಡೆರು. ಜಾತಿ ಮತ ಪಂತೊಲೆನು ಮೀರ್ದು ಒರ್ತಿ ಪೊಣ್ಣಗ್ ಆಣನು ಪ್ರೀತಿ ಮಲ್ಪುನ ಹಕ್ಕೊಂಡು ಅಂಡ ಅಲೆಗ್ ನನ್ನಲ ಅಲೆನ ಆಣಿ ಎಂಚ ಒಪ್ಪೊಡು ಪನ್ಪುನ ಗೇನ ಇಜ್ಜಿ ಪನ್ಪುನವು ಬೇಜಾರ್
ಅರ್ಧ ಸಂಗತಿಯಿಂದ ಸೂಲಿಬೇಲೆ ಪಂಡಿರು. ಈ ದೇಶನು ಆಳ್ದಿನ ಮುಸ್ಲಿಂ ಅರಸರು ಹಿಂದೂ ಪೊಣ್ಣುಲೆನು ತೂವನ್ನ ರೀತಿ ಎಂಚ ಇತ್ತುಂಡು ಪನ್ಪುನೇನು ನಮ್ಮ ಇತಿಹಾಸಡು ತೆರೆಯೊಂದ. ಆಕ್ಲಿಗ ಇಂಚಿನ ಪೊಣ್ಣುಲೆನ ಬಗೆಟು ವೇ ಮರ್ಯಾದಿದ ಮನಸ್ಸಿಜ್ಜಾಂಡು. ಬಜ್ಜಿ ಆಕ್ಲಿನ ಶರೀರ ಸುಖ ತೀರ್ತೊನ್ನ ಚಟ ಮಾತ್ರ ಇತ್ತುಂಡು. ಆಂಡ ನಮ್ಮ ಪೊಣ್ಣನು ಅಪ್ಪೆ ತಾನುಡುದೀದು ದಿನ ನಿಚ್ಚ ಪೂಜೆ ಮಲ್ಪುವತ್ತ ಅಕುಲು ಪೊಣ್ಣನು ತೂಪುನ ರೀತಿದ ಬಗೆಟು ಏ ಪಾಂಡಲ ಆಲೋಚನೆ ಮಲ್ತದರ ಅಂದು ಚಕ್ರವರ್ತಿ ಸೂಲಿಬೇಲೆ ಪ್ರಶ್ನೆ ಪಾಡಿಯರು. ಸನಾತನ ಸಂಸ್ಥೆದ ನಾಯಕಿ ಲಕ್ಷ್ಮೀ ಪೈ, ಸಂಸ್ಥೆದ ದಕ್ಷಿಣ ಕನ್ನಡ ರಾಜ್ಯ ಸಂಚಾಲಕಿಯರು ಧರ್ಮ ಹೊನ್ನಾರಿ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂಡೆರು. ಇದನ್ನು ಮೊದಲನೇ ಬಾರಿಗೆ ಹೇಳಿದಾಗ ಎಲ್ಲರೂ ನಕ್ಕಿದ್ರು, ಆಡಿಕೊಂಡ್ರು. ಈ ಹಿಂದೂ ಸಂಘಟನೆಗಳಿಗೆ ಬೇರೆ ಕೆಲಸ ಇಲ್ಲ, ಇವರು ಪ್ರತಿ ಬಾರಿ ಏನಾದರೂ ಒಂದು ಹುಳಿ ಹಿಂಡುವಂತ ಪ್ರಯತ್ನ ಮಾಡ್ಲಿಕ್ಕೋಸ್ಕರವೇ ಬರೋದು ಅಂತ. ಆದರೆ ಇದನ್ನ ಅನುಮೋದಿಸಿದ್ ಯಾರು ಗೊತ್ತಾ? ಹಿಂದೂ ಸಂಘಟನೆಗಳು ಹೇಳಿದ ಕೆಲವು ವರ್ಷಗಳ ನಂತರ ಕೇರಳದ ಕಮ್ಯುನಿಸ್ಟ್ ಲೀಡರ್ ಒಬ್ಬರು ಹೇಳಿದ್ರು, ಮುಸಲ್ಮಾನರು ವ್ಯವಸ್ಥಿತವಾದ ಜಾಲದ ಮೂಲಕ ಹಿಂದೂ ಮತ್ತು ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳನ್ನ ಸೆಳೆಕೊಂಡು ಹೋಗುವಂತ ಲವ್ ಜಿಹಾದ್ ಅನ್ನೋ ತಂತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ ಅಂತ ಕೆಲವು ಮೀಡಿಯಾಗಳ ಮಿತ್ರರಿಗೆ ತುಂಬಾ ಪ್ರಿಯವಾದ ಕಮ್ಯುನಿಸ್ಟರು ಹೇಳಿದರು. ಅದಾದ್ಮೇಲೆ ಲವ್ ಜಿಹಾದ್ ಅನ್ನೋದಕ್ಕೊಂದು ವ್ಯಾಪಕವಾದ ಅರ್ಥ ಸಿಕ್ತು. ಅಲ್ಲಿವರೆಗೂ ಬರೀ ಹಿಂದೂ ಸಂಘಟನೆಗಳು ಹೇಳ್ತಾರೆ ಅಂತ. ಹೇಗೆ ಮಾಡ್ತಾರೆ ಈ ಲವ್ ಜಿಹಾದ್ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಸುಮ್ಮನೆ ನಿಮ್ಮ ಜೊತೆ ಒಂದು ಹಂಚ್ಕೊಳ್ಬೇಕು. ಇಲ್ಲಿ ತುಂಬಾ ಪ್ರೇಮದ ಬಲೆಗೆ ಸಿಲುಕಬಹುದಾದಂಥ ಹೆಣ್ಮಕ್ಳು ಬಹಳ ಇಲ್ಲ, ಆದರೆ ಅವರ ತಂದೆ ತಾಯಿಯರು ಬಹಳ ಇದ್ದಾರೆ, ಅಣ್ಣ ತಂಗಿಯರು ಬಹಳ ಇದ್ದಾರೆ. ಹಿಂಗಾಗಿ ನಿಮಗೆ ಹೇಳಲಿಕ್ಕೆ ತುಂಬಾ ಸಂಗತಿ ಇದೆ ಅಂತ, ಚರ್ಚೆ ಮಾಡ್ಲಿಕ್ಕೆ ಬಹಳ ವಿಚಾರಗಳಿವೆ. ಪ್ರಾಮಾಣಿಕವಾಗಿ ಹೇಳಿ, ಲವ್ ಅನ್ನೋ ಪದಕ್ಕೆ ಇಸ್ಲಾಂನಲ್ಲಿ ಏನಾದರೂ ಮೀನಿಂಗ್ ಇದೆಯಾ? ಎಲ್ಲ ಹೆಣ್ಮಕ್ಳು ಬಹಳ ಜನ ಇದ್ದವ್ರು ಯೋಚನೆ ಮಾಡಿ. ಲವ್ ಅನ್ನೋ ಲವ್ ಅನ್ನೋ ಪದದ ಸ್ಪೆಲ್ಲಿಂಗ್ ಆದರೂ ಗೊತ್ತಿದೆಯಾ ಅವರಿಗೆ? ಹೆಣ್ಣು ಅನ್ನೋ ಪದಕ್ಕೆ ಯಾವ ರೀತಿಯಲ್ಲಿ ಅವರು ನೋಡ್ಕೊಳ್ಳೋದು? ಭಾರತ ಹೆಣ್ಣನ್ನು ಹೆಂಗ್ ನೋಡುತ್ತೆ? ನಮ್ಮಲ್ಲಿ ಅನೇಕರು ಹೇಳ್ತಾರೆ ಹೆಣ್ಣನ್ನು ತುಚ್ಛವಾಗಿ ಕಾಣ್ತಾರೆ ಅಂತ. ಆದರೆ ಇದೇ ನಾಡು ಹೆಣ್ಣು ಮಗುವಿಗೆ ತನ್ನ ಹುಡುಗನನ್ನ ಆರಿಸಿಕೊಳ್ಳುವ ಸ್ವಯಂವರದ ಪದ್ಧತಿಯನ್ನ ತಂದಿದ್ದು ಅಂತ. ಹಿಂಗಾಗಿ ಇವತ್ತೇನಾದರೂ ಹೆಣ್ಮಕ್ಳು ಯಾರನ್ನು ಪ್ರೀತಿಸಬಾರದು ಅಂತ ಹೇಳಿದ್ರೆ ನಾನೇ ವಿರೋಧಿಸ್ತೀನಿ ಅದನ್ನ. ಜಾತಿ ಮತ ಪಂಥಗಳನ್ನ ಮೀರಿ ಹೆಣ್ಣಿಗೆ ಪ್ರಜ್ಞಾವಂತಿಕೆ ಬಂದಾಗ ತನ್ನ ಸಾಮರ್ಥ್ಯಕ್ಕೆ ಸೂಟ್ ಆಗುವಂತ ಹುಡುಗನನ್ನ ಹುಡುಕುವಂತ ಎಲ್ಲ ಅಧಿಕಾರವೂ ಇದೆ. ಅಗ್ರಿ. ಕುಡ್ಲದ ಕದ್ರದ ಸಾಯಿರಾದ ಟಿವಿಎಸ್ ಶೋರೂಮ್ ಟಿವಿಎಸ್ ಐಕ್ಯೂಬ್ ಗಾಡಿ ಬಿಡುಗಡೆ ಆತನು. ಸಾಯಿರಾದ ಟಿವಿಎಸ್ ಶೋರೂಮ್ದ ವ್ಯವಸ್ಥಾಪಕ ನಿರ್ದೇಶಕರು ಮನೋಹರ ಶೆಟ್ಟಿ ಬೊಕ್ಕ ಜಂಟಿ ವ್ಯವಸ್ಥಾಪಕ ನಿರ್ದೇಶಕರು ಸಿದ್ಧಾರ್ಥ ಎಂ ಶೆಟ್ಟಿ ಇದ್ದದು 20 ಜನ ಗಿರಾಕಿಲಿಗೆ ಐಕ್ಯೂಬ್ ಸ್ಕೂಟರ್ಲೆನ ತರ್ಕೊಲ್ ಪಟ್ಟೀರು. ಕುಡ್ಲ ಕದ್ರದ ಸಾಯಿರಾದ ಟಿವಿಎಸ್ ಶೋರೂಮ್ ಟಿವಿಎಸ್ ಐಕ್ಯೂಬ್ ಗಾಡಿನ ಮಾರ್ಕೆಟ್ಗೆ ಬಿಡುಗಡೆ ಮಲ್ಪನ ಬೊಕ್ಕ ಗಿರಾಕಿಲಿಗೆ ಪಟ್ಟುನ ಲೇಸ್ ನಡುತ್ತಂದು. ಸಾಯಿರಾದ ಟಿವಿಎಸ್ ಶೋರೂಮ್ದ ವ್ಯವಸ್ಥಾಪಕ ನಿರ್ದೇಶಕರು ಮನೋಹರ್ ಶೆಟ್ಟಿ ಬೊಕ್ಕ ಜಂಟಿ ವ್ಯವಸ್ಥಾಪಕ ನಿರ್ದೇಶಕರು ಸಿದ್ಧಾರ್ಥ ಎಂ ಶೆಟ್ಟಿ ಇದ್ದ 20 ಜನ ಗಿರಾಕಿಲೆಗೆ ಐಕ್ಯೂಬ್ ಸ್ಕೂಟರ್ಲಿನ ತರ್ಕೋಲ್ ಪಟ್ಟಿಯರು. ಸಾಯಿರಾದ ಟಿವಿಎಸ್ ಶೋರೂಮ್ದ ಜನರಲ್ ಮ್ಯಾನೇಜರ್ ವೈದ್ಯನಾಥ ಆಚಾರ್ಯ ಹೊಸ ಗಾಡಿದ ಬಗ್ಗೆ ಮಾಹಿತಿ ಕೊರಿಯರು. ಈ ಐಕ್ಯೂಬ್ ವೆಹಿಕಲ್ ತುಂಬ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಬಂದಿದ್ದಾಗಿರ್ತದೆ. ಬ್ಯಾಟ್ರಿ ಚಾರ್ಜಿಂಗ್ಗೆ ಸುಮಾರು 4.5 ಗಂಟೆಗಳಷ್ಟು ಕಾಲ ಬೇಕಾಗ್ತದೆ. ನೀವು ಮನೆಯಲ್ಲೂ ಚಾರ್ಜ್ ಮಾಡ್ಬೋದು. ಅದಕ್ಕೆ ಬೇಕಾಗಿರ್ತಕ್ಕಂತಹ ಚಾರ್ಜರ್ ಕೂಡ ನಾವು ಅಲ್ಲಿ ನೀಡ್ತಾ ಇದ್ದೇವೆ. ಇದೊಂದು ವೈಶಿಷ್ಟ್ಯಪೂರ್ಣ ಇದು. ಬೇರೆ ವಾಹನಗಳಲ್ಲಿ ನನಗೆ ಗೊತ್ತಿದ್ದಾಗೆ ಯಾವುದು ಇಲ್ಲ ಅಂತ ಅನಿಸ್ತದೆ ಈ ಥರ ಮನೆಯಲ್ಲಿ ಚಾರ್ಜ್ ಮಾಡೋ ಅವಕಾಶ ಇತ್ತು. ಸಾಧಾರಣ 100ರಿಂದ 120 ಕಿಲೋಮೀಟರಷ್ಟು ನಿಮಗೆ ವಾಹನವನ್ನು ಚಲಾಯಿಸಬಹುದು. ಅದರಲ್ಲಿ 2 ಮೋಡ್ ಇದೆ, ಒಂದು ಇಕಾನಮಿ ಮೋಡ್ ಮತ್ತೊಂದು ಪವರ್ ಮೋಡ್ ಅಂತೇಳಿ. ಪವರ್ ಮೋಡಲ್ಲಿ ಹೋದರೆ ಸ್ವಲ್ಪ ಮೈಲೇಜ್ ಸ್ವಲ್ಪ ನಿಮಗೆ ಕಮ್ಮಿ ಆಗೋ ಚಾನ್ಸಸ್ ಇರ್ತದೆ. ಬಟ್ ಇಕಾನಮಿ ಮೋಡ್ ಹೋದರೆ ನಿಮಗೆ 100% ನಿಮಗೆ 100 ಕಿಲೋಮೀಟರ್ಸ್ ಗ್ಯಾರಂಟಿ ಒಂದ್ಸರಿ ಚಾರ್ಜ್ ಮಾಡಿ ಸಿಗ್ತದೆ ನಿಮಗೆ. ಟಿವಿಎಸ್ ಕಂಪನಿ ಟ್ರಸ್ಟ್ ವ್ಯಾಲ್ಯೂ ಬೊಕ್ಕ ಸರ್ವಿಸ್ಗೆ ಪುದರ್ ಪೋದಿದ್ದು ಸಾಯಿರಾದ ಟಿವಿಎಸ್ ಅಂಗಡಿ ಕುಡ್ಲಡಕರಿನ 10 ವರ್ಷಗಳಿದ್ದ ಕಾರ್ಯ ಮಲ್ತನುಂಡು. ಐಕ್ಯೂ ಬಾರಿ ಎದುರುತು ಒಂದು ಪುನಃ ಇತ್ಯದ ತಂತ್ರಜ್ಞಾನ ಕೂಡ್ದಿನ
ಹೊಸ ಜನಾಂಗದ 2 ಚಕ್ರದ ಗಾಡಿ ಆದುಂಡು. ಮುಂದಿನ ದಿತ್ತೊನ್ನಕ್ಲೆಗ್ ಗಾಡಿದ ಒಟ್ಟುಗು ಚಾರ್ಜರ್ ಕೊರೊಂದಿತ್ತದು ಇಲ್ಲಡೆ ಬ್ಯಾಟ್ರಿ ಚಾರ್ಜ್ ಮಲ್ಪುಲಿ 4 ಗಂಟೆ ಚಾರ್ಜ್ ಮಲ್ತಂಡ ಇಡೀ ಚಾರ್ಜ್ ಆಪುಂಡು. ಒಂಜಿ ಸರ್ತಿ ಚಾರ್ಜ್ ಮಲ್ತಂಡ 150-120 ಕಿಲೋಮೀಟರ್ ಮುಟ್ಟ ಗಾಡಿ ಬಿಡೋಲಿ. ಬ್ಯಾಟ್ರಿ ಫಿಕ್ಸ್ ಆದಿತ್ತು ಅವಿನ ದೆಪ್ಪರೆ ಇಜ್ಜಿ. ಈ ಸ್ಕೂಟರ್ನ ಪವರ್ ಬೊಕ್ಕ ಮೋಡ್ ಲೀಡ್ ಬುಡಿಯರೆ ಅವಕಾಶ ಇತ್ತದ. ಎಕಾನಮಿ ಮೋಡ್ ಬ್ಯಾಟ್ರಿ ಚಾರ್ಜ್ ಜಿಂಜ ಬಾಳ್ತರ ಬರ್ಪುಡು. ಗಾಡಿ ಬುಡ್ನಾಗ ಸ್ವರ ಕಮ್ಮಿ ಇಪ್ಪುಡು. ಗಾಡಿ ತೂವನ್ನ ಖರ್ಚಿಲ ಕಮ್ಮಿಂದ ಪನ್ಪೆರು ಸಾಯಿರಾದ ಟಿವಿಎಸ್ ಅಂಗಡಿದ ಸಿದ್ಧಾರ್ಥ ಎಂ ಶೆಟ್ಟಿ. ಡೀಸೆಲ್ ಪೆಟ್ರೋಲ್ ಪೂರ ಇಂಜಿನ್ಸ್ ಬಂದ ಚಾಲು ಉಂಟು. ಈಗ ಚಾಲು ಆಗೆಲ್ಲ ಶುರು ಆಗ್ತದೆ ಪೂರ ಎಲೆಕ್ಟ್ರಿಕ್ ಉಂಟು. ಸೊ ಆ ಬೇಸಿಸ್ ನಮ್ಮ ಐಕ್ಯೂ ಟಿವಿಎಸ್ ಪ್ರಾಡಕ್ಟ್ ಇದನ್ನ ಐಕ್ಯೂ ಅದು ಮೂಜಿ ಮಾಡೆಲ್ ಉಂಟು. ಅದು ಐಕ್ಯೂ ಬೆಸ್ಟ್ ಟಿ. ಸೊ ಇತ್ತೆ ಪ್ರೆಸೆಂಟ್ಲಿ ನಮ್ಮ ಡೆಲಿವರಿ ಬಂತಂದ ಐಕ್ಯೂ ಬೆಸ್ಟ್ ಇಲ್ಲ. ಸೊ ಮಸ್ತ್ ಜನ ನಮ್ಮ ಕಸ್ಟಮರ್ಸ್ ಬೇತೆ ಬೇತೆ ಕಲರ್ಸ್ ಬೇತೆ ಮಾಡೆಲ್ಸ್ ಬುಕ್ ಮಾಡ್ತಾರೆ. ಸೊ ನೆಟ್ಟ ಒಂದಿದಾದ ಬಂಡ ಈ ಸರ್ವಿಸ್ ಮೇಜರ್ ದಾದ ತೋರ್ ಬಂಡ ಸರ್ವಿಸ್ ಮಸ್ತ್ ಖರ್ಚಿಜ್ಜಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೆಕ್ಕ. ಸೊ ಹೊರ ಗಾಡಿಗೆ ಗೊತ್ತಿರೋ ಸರ್ವಿಸ್ ದಾಲ ಬರ್ಪುಜಿ ಬತ್ತನ ನಮ್ಮ ಬರೋಲ್ಲ. ಬಿಕಾಸ್ ಐಟ್ ಸ್ಮಾರ್ಟ್ ಕನೆಕ್ಟ್ ಪನ್ಪಿನ ಒಂದು ಆ್ಯಪ್ ಉಂಡು. ಐಟ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಬಂಡ ನೀವು ರೋಲ್ ಇತ್ತಂಡ ನೀವು ಒಂಜಿ ಬಟನ್ ನಮ್ಮ ನಿಗ್ಲಿಗೆ ರೀಚ್ ಮಾಡ್ಪ ನಮ್ಮ ಜನ ಕಡೆ ಕೊಡುವ ಅದಾಗ ಅಲ್ಪಡ ಗಾಡಿ ಪಿಕ್ ಮಾಡ್ಪ ನಮ್ಮ ಸರ್ವಿಸ್ ಸ್ಟೇಷನ್ ದಾದ ಪ್ರಾಬ್ಲಮ್ ನಮ್ಮ ಉಲ್ಲ ಇಪ್ಪಲ್ಲ ಸೇರಿದ ಟಿವಿಎಸ್ ಆಲ್ವೇಸ್ ವಿತ್ ಯು. ಎಲೆಕ್ಟ್ರಿಕ್ ಗಾಡಿలో పెట్రోల్ బొక్క డీజిల్ చాలనದ ಗಾಡಿಲಿಗೆ ಬದಲ್ ವ್ಯವಸ್ಥೆ. ಬರ್ಪನ ವರ್ಷಲಿಡು ಎಲೆಕ್ಟ್ರಿಕ್ ಗಾಡಿಲೆ ಮಾರ್ಗೋಡು ಹೆಚ್ಚಾಯರುಂಡು. ಸಾಯಿರಾದ ಟಿವಿಎಸ್ ಸೇವೆಗೆ ಸಂಬಂಧ ಆಪ್ ಒಂಜೇನು ಪೊಲಬು ಮಲ್ತ ಕೊಡ್ತುಂಡು. ಉಡ್ಡನಗರಗೂ ಇದುಂಬು ಎಲೆಕ್ಟ್ರಿಕ್ ರಿಕ್ಷಾ ಕಾರು ಇದುಂಬೆ ಬೈದಲು. ಇತ್ತೆ 2 ಚಕ್ರದ ಗಾಡಿ ಪಜ್ಜೆದಿತ್ತಲು. ಇದು ಪರಿಸರ ಮೋಕೆ ಮಲ್ಪನಕ್ಲೆದು ಖುಷಿತ ಸಂಗತಿ ಆದುಂಡು. ನಮ್ಮ ಕುಡ್ಲಾ 24x7 ಚಾನೆಲ್ದ ಕರ್ನಾಟಕ ಬ್ಯಾಂಕ್ ಮುಖ್ಯ ಪ್ರಾಯೋಜನದ ಬಿಸಿನೆಸ್ ಟಾನಿಕ್ ನೇರ ಫೋನ್ ಇನ್ ಕಾರ್ಯಕ್ರಮದ 200ನೇ ಸಂಚಿದಾಲೆ ಜನವರಿ 8 ಕುಡ್ಲದ ಡೊಂಗರಕೇರಿ ಕೆನರಾ ಹೈಸ್ಕೂಲ್ ಸುಧೀಂದ್ರ ಆಡಿಟೋರಿಯಂಡ್ ಅಟ್ಟಣೆ ಮಲ್ತದನು. ನಮ್ಮ ಕುಡ್ಲಾ 24x7 ಟಿವಿ ಚಾನೆಲ್ ಪ್ರಸಾರ ಒಂದು ಪುನಃ ಕರ್ನಾಟಕ ಬ್ಯಾಂಕ್ ಮುಖ್ಯ ಪ್ರಾಯೋಜನದ ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮದ ಮುಖ್ಯ ಸಂಯೋಜಕರು ಬೊಕ್ಕ ಚಾರ್ಟರ್ಡ್ ಅಕೌಂಟೆಂಟ್ ಸಂಘ ಕುಡ್ಲಾ ಘಟಕದ ದುಂಬುದ ಗುರುಕಾರ್ಯರು ಎಸ್ಎಸ್ ನಾಯಕ್ ಗುರುವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕುಟುಡುಪ ತೆರೆದು ಕಾರ್ಯಕ್ರಮದ 200ನೇ ಸಂಚಿ ಬಗೆಟು ಮಾಹಿತಿ ಕುರಿಯರು. ಕರ್ನಾಟಕ ಬ್ಯಾಂಕ್ ಮುಖ್ಯ ಪ್ರಾಯೋಜನದ ಬಿಸಿನೆಸ್ ಟಾನಿಕ್ ನೇರ ಫೋನ್ ಇನ್ ಕಾರ್ಯಕ್ರಮದ 200ನೇ ಸಂಚಿದಾಲಿ ಜನವರಿ 8 ಐತಾರ ಕುಡ್ಲಾ ಡೊಂಗರಕೇರಿದ ಕೆನರಾ ಹೈಸ್ಕೂಲ್ದ ಶ್ರೀ ಸುಧೀಂದ್ರ ಆಡಿಟೋರಿಯಂ ಕಾಂಡೆ ಒರ್ಮ ಕಾಲಿಕ ಅಟ್ಟಣೆ ಮಲ್ತದುಂಡು. ಬಿಸಿನೆಸ್ ಟಾನಿಕ್ ದ 199 ಸಂಚಿಲೇನು ಗೆಲ್ಮೇಡು ನಡಪಾದಿತ್ತದು. ಜಿಎಸ್ಟಿ, ಇನ್ಕಮ್ ಟ್ಯಾಕ್ಸ್, ಇನ್ಶೂರೆನ್ಸ್, ಪ್ರಾವಿಡೆಂಟ್ ಫಂಡ್, ಶೇರ್, ರೇರಾ, ಐಪಿಆರ್, ಕನ್ಸ್ಯೂಮರ್ ಪ್ರೊಟೆಕ್ಷನ್, ಕಾನೂನು ಪೊಲಬು, ಆತ್ಮನಿರ್ಭರ ಭಾರತ, ಎಂಎಸ್ಎಂಇ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ, ಕರ್ನಾಟಕದ ಹೊಸ ಕೈಗಾರಿಕಾ ನೀತಿ ಇಂಚಿತಿ ವಿಷಯಲನ ಬಗೆಟ್ ಬೇತೆ ಬೇತೆ ವಲಯದ ಇಡೀನ ತಿರಿದಿನಕ್ಲಿಡ್ದು ಮಾಹಿತಿ ಬೊಕ್ಕ ಸಲಹೆಯನ್ನು ಕೊಡ್ತುಂಡು. ಐತಾರ ಕಾಂಡೆ 17 ಮುಟ್ಟ ಈ ಕಾರ್ಯಕ್ರಮ ಸೀದಾ ಪ್ರಸಾರ ಆವೊಂದುಂಡು. ಒಂದು ನಮ್ಮ ಕುಡ್ಲಾ 24x7 ಚಾನೆಲ್ ದ ಒಟ್ಟುಗು ಯೂಟ್ಯೂಬ್ ಬೊಕ್ಕ ಫೇಸ್ಬುಕ್ ಕುಡ್ಲಾ ಪ್ರಸಾರ ಆವೊಂದುಂಡು ಎಸ್ಎಸ್ ನಾಯಕ್ ಪಂಡಿರು. ಕರ್ನಾಟಕ ಬ್ಯಾಂಕ್ದ ವ್ಯವಸ್ಥಾಪಕ ನಿರ್ದೇಶಕರು ಬೊಕ್ಕ ಸಿಇಒ ಮಹಾಬಲೇಶ್ವರ ಎಂಎಸ್ 200ನೇ ಸಂಚಿನ ಉದಿಪನ ಮಲ್ಪುಯರು. ರಿಸರ್ವ್ ಬ್ಯಾಂಕ್ದ ದುಂಬುದ ಒತ್ತು ಗವರ್ನರ್ ವಿಠಲ್ ದಾಸ್ ಲೀಲಾದರ ತುಡರ್ ಬೊಲ್ಪು ಪುತ್ತಾವಿರುಂದು ಕಾರ್ಯಕ್ರಮದ ಸಂಯೋಜಕರು ಎಸ್ಎಸ್ ನಾಯಕ್ ಪಂಡಿರು. ಕರ್ನಾಟಕ ಬ್ಯಾಂಕ್ದ ಪ್ರಧಾನ ವ್ಯವಸ್ಥಾಪಕರು ವಿನಯ್ ಭಟ್ ಪಿಜೆ, ನಮ್ಮ ಕುಡ್ಲಾ ಚಾನೆಲ್ ನಿರ್ದೇಶಕರಾದ ಹರೀಶ್ ಬಿ ಕರ್ಕೇರ ಬೊಕ್ಕ ಲೀಲಾಕ್ಷ ಬಿ ಕರ್ಕೇರ, ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಗುರ್ಕಾರ್ಯರು ಯು ರಾಮರಾವ್ ಸುದ್ದಿ ಕೊಟ್ಟೊಡಿದ್ದರು. ಈ 200ನೇ ಸಂಚಿಕೆ ಇದೇ ಭಾನುವಾರ ಆದಿತ್ಯವಾರ ಬೆಳಿಗ್ಗೆ 9:15 ಗಂಟೆಗೆ ಸುಧೀಂದ್ರ ಆಡಿಟೋರಿಯಂ ಕೆನರಾ ಗರ್ಲ್ಸ್ ಹೈಸ್ಕೂಲ್ ಕಾಂಪೌಂಡ್ ಇಲ್ಲಿ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ. ಈ ಸಂಚಿಕೆಯಲ್ಲಿ ಇಂಡಿಯಾ ಎಟ್ 2030 ಆ ಬಗ್ಗೆ ಒಂದು ನಾವು ಪ್ಯಾನಲ್ ಡಿಸ್ಕಷನ್ನನ್ನು ಏರ್ಪಡಿಸಿದ್ದೇವೆ. ಆ ಪ್ಯಾನಲ್ ಡಿಸ್ಕಷನ್ನಲ್ಲಿ ಲೀಡ್ ಸ್ಪೀಕರ್ ಆಗಿ CA ಉಲ್ಲಾಸ್ ಕಾಮತ್ ಅವರು, ಅದೇ ರೀತಿ ಗೋಕುಲ್ ದಾಸ್ ಪೈ ಫ್ರಾಮ್ USA ಈಸ್ ಅ ವರ್ಲ್ಡ್ ಬ್ಯಾಂಕ್ ಎಕ್ಸಿಕ್ಯೂಟಿವ್ ಆಸ್ ವೆಲ್ ಆಸ್ ಫೌಂಡಿಂಗ್ ಚೇರ್ಮನ್ ಆಫ್ ವಾಷಿಂಗ್ಟನ್ DC ಚಾಪ್ಟರ್ ಆಫ್ USA ಅವರು ಝೂಮ್ನಲ್ಲಿ ಬರ್ತಾರೆ. ಅದೇ ರೀತಿ ನಮ್ಮ ಈ ಕರಾವಳಿ ಕರ್ನಾಟಕದ ಪ್ರಖ್ಯಾತ ಆರ್ಥಿಕ ತಜ್ಞರಾದ CA DB ಮೆಹ್ತಾ ಅವರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಆ ಸೆಷನ್ನಲ್ಲಿ ಡಾಕ್ಟರ್ ಚಂದ್ರಕಾಂತ್ ಭಟ್ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ಆ್ಯಂಡ್ ಫೈನಾನ್ಷಿಯಲ್ ಪ್ಲ್ಯಾನರ್ ಫಾರ್ ದುಬೈ ಅವರು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ.
ಈ ಒಂದು ಇಂಡಿಯಾ ಎಟ್ 2030 ಕಾರ್ಯಕ್ರಮವನ್ನು ಒಂದು ಮಾಡರೇಷನ್ ಅಂತ ಹೇಳ್ತೇವೆ, ನಿರೂಪಣೆ ನಾನೇ ಮಾಡಲಿದ್ದೇನೆ, CASS ನಾಯಕ. ಈ ಒಂದು ಬಹಳ ಒಂದು ಸಂತೋಷದ ವಿಷಯ ಏನಂತೇಳಿದರೆ, ಬಿಸ್ನೆಸ್ ಟಾನಿಕ್ ಎಲ್ಲ ಬಿಸ್ನೆಸ್ ವರ್ಗದವರಿಗೆ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬ್ಯಾಂಕಿನಿಂದ ಇರ್ಬೋದು, ಯಾವುದೆಲ್ಲ ಸಹಾಯ ಸವಲತ್ತು ಹಾಗೂ ನೀತಿ ನಿರೂಪಣೆ ಯಾವುದೆಲ್ಲ ಉಂಟು ಆ ಎಲ್ಲ ವಿಷಯವನ್ನು ನಾವು ಪ್ರತಿ ಭಾನುವಾರ ಬೆಳಿಗ್ಗೆ 10ರಿಂದ 11ವರೆಗೆ, ಅದು ಪ್ರೈಮ್ ಟೈಮ್ ನಮ್ಮ ಕುಡ್ಲ 24/7 ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಇದರಲ್ಲಿ ಒಂದು ಬಹಳ ಒಂದು ವೈಶಿಷ್ಟ್ಯತೆ ಏನಂದರೆ, ವೀಕ್ಷಕರು ಡೈರೆಕ್ಟ್ ಫೋನಿನ ಮುಖಾಂತರ ಅವರ ಪ್ರಶ್ನೆಗಳನ್ನು ಕೇಳಿದರೆ ಅಲ್ಲಿಯೇ ಆನ್ ದ ಸ್ಪಾಟ್ ನಮ್ಮ ತಜ್ಞರು ಅವರಿಗೆ ಒಂದು ತಕ್ಕವಾದ ಒಂದು ಉತ್ತರವನ್ನು ಕೂಡ ನೀಡಿದಂಥ ಪ್ರಖ್ಯಾತಿ ಇದ್ದರೆ ನಮ್ಮ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್, ಇದರ ಒಂದು ನಮ್ಮ ಕುಡ್ಲ ಚಾನಲ್ ಅದಕ್ಕೆ ಸಲ್ತದೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಕುಡ್ಲದ ಕಂಕನಾಡಿ ಬ್ರಹ್ಮ ಬೈದರ್ಕಳ ಗರುಡಿಡು ವರ್ಷಾದಿ ಜಾತ್ರೆ ಶುರುವಾತನು. ಗುರುವಾರ ಬೈದಿರ್ಲಿನ ದರ್ಶನ ಆದ ಕೊಡಿಯೇರಾಯರು. ರಾತ್ರಿ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಆಟ ನಡೆತನುಂಡು. ಜನವರಿ 8 ಐತಾರ ರಾತ್ರಿ ಕೋಟಿ ಚೆನ್ನೈಯರು ಬೊಕ್ಕ ದೀಯಿ ಬೈದಿ ದಿನ ನೇಮ ನಡಪುಂಡು. ತುಳುನಾಡ ಐಸರದ ಗರುಡಿಂದೆ ಮಲ್ಲಪುದರುಪ್ಪುನ ಕಾರ್ಣಿಕದ ಕುಡ್ಲದ ಕಂಕನಾಡಿ ಬ್ರಹ್ಮ ಬೈದರ್ಕಳ ಗರುಡಿಡು ಗುರುವಾರ ವರ್ಷಾದಿದ ಜಾತ್ರೆ ಕೊಡಿಯೇರಾಯರೆ ಅಟ್ಟಣೆ ಆದಿತ್ತಂಡು. ದುಂಬತ್ತ ಬೆಮ್ಮಿರು ಬೊಕ್ಕ ಬೈದಿರ್ಲೆ ಗುಂಡೋಡು ಗರುಡಿ ಕ್ಷೇತ್ರದ ಗುರ್ಕಾರ್ಯರು ಕೆ ಚಿತ್ತರಂಜನ್ ಬೊಕ್ಕ ಆಡಳಿತ ಮುಕ್ತೇಸರರು ಇತ್ತದು ಪ್ರಾರ್ಥನೆ ನಡಪಾದು ತಂಬಿಲ ಪೂಜೆ ಕರಿತದು ಬೈದಿರ್ಲೆನ ಒಸೆಯ ಆಂಡ್ ಗರುಡಿ ಜತ್ತದು ಬಿದೈದ ಅಂಗನುಡು ಬೈದರ್ಕಳ ದರ್ಶನ ನಡಪಾದು ವರ್ಷಾದಿ ಜಾತ್ರೆಗೂ ಕೊಡಿಯೇರಾಯರು. ಕೊಡಿಮರಕ್ಕೂ ಬಜ್ಜೆದ ಕೈಲು ಬೊಂಡದ ಕೈಲು ಬೇತೆ ಬೇತೆ ಫಲವಸ್ತು ಕಟ್ಟದು ಪಿಂಗಾರ ಬೊಕ್ಕ ಪುರ್ಪ ಪಾಡ್ದು ಪೂಜೆ ಮಲ್ತದು ಭಕ್ತರಿಗೆ ಪ್ರಸಾದ ಕೊರಿಯರು. ಊರ ಪರ ಊರ ಭಕ್ತರು ಈ ಪೊರ್ತೊಡಿತದು ಬೆರ್ಮಿರೆ ಕೋಟಿ ಚೆನ್ನಯ್ಯರು ದೀ ಬೈದಿದಿ ಮಾಯಂದಾಳ್ ಬೊಕ್ಕ ಪರಿವಾರ ದೈವಲಿನ ಇಂಬು ನಟ್ಟೊಂದು ಪ್ರಸಾದದೆತ್ತೊಂಡೆರು. ಶುಕ್ರವಾರ ರಾತ್ರಿ ವಿಷ್ಣುಮೂರ್ತಿ ನೇಮ, ಶನಿವಾರ ರಾತ್ರಿ ಕೊಡಮಂದಾಯ ನೇಮ, ಐತಾರ ರಾತ್ರಿ ಬೈದರ್ಕಳ ಜಾತ್ರೆ ದೀ ಬೈದಿದಿ ನೇಮ, ಸೋಮವಾರ ರಾತ್ರಿ ಮಾಯಂದಾಳ್ ನೇಮ ಆದು ಬೈದರ್ಕಳ ದರ್ಶನದ ಒಟ್ಟುಗೂ ಕೊಡಿ ಜಾಪುಣೊಂದು ಗರುಡಿ ಗುರ್ಕಾರ್ಯರು ಕೆ ಚಿತ್ತರಂಜನ್ ತೆರಿಪಾದಿರು.
ಭಾಷೆದ ಬೊಕ್ಕ ಮಾತಾ 42 ವಿಭಾಗದ ಬೊಕ್ಕ ಕ್ರೈಸ್ತ ಮುಸ್ಲಿಂ ಕುಡುಬಿ ಸರಸ್ವತ್ ಮಾತೃಭಾಷೆ ಕೊಂಕಣಿ ಪಾತಿರ್ನ ಕರ್ನಾಟಕದ ಜನ ಒಪ್ಪುನ ಸಂಘಟನೆ ಆದುಪುನ ಕೊಂಕಣಿ ಭಾಷಾ ಮಂಡಲ್ ಕರ್ನಾಟಕದ 5ನೇ ವರ್ಷದ ಉದಿಪನ ಕುಡ್ಲದ BEM ಸ್ಕೂಲ್ ಹಾಲ್ಡ್ 35 ಕೊಂಕಣಿ ಸಂಸ್ಥೆಲು ಸೇರ್ದು ನಡೆತಂಡು. ಕೊಂಕಣಿ ಭಾಷೆದ ಬೊಕ್ಕ ಮಾತಾ 42 ವಿಭಾಗದ ಬೊಕ್ಕ ಕ್ರೈಸ್ತ ಮುಸ್ಲಿಂ ಕುಡುಬಿ ಸರಸ್ವತ್ ಮಾತೃಭಾಷೆ ಕೊಂಕಣಿ ಪಾತಿರ್ನ ಕರ್ನಾಟಕದ ಜನ ಒಪ್ಪುನ ಸಂಘಟನೆ ಆದುಪುನ ಕೊಂಕಣಿ ಭಾಷಾ ಮಂಡಲ್ ಕರ್ನಾಟಕದ 5ನೇ ವರ್ಷದ ಉದಿಪನ ಕುಡ್ಲದ BEM ಸ್ಕೂಲ್ ಹಾಲ್ಡ್ 35 ಕೊಂಕಣಿ ಸಂಸ್ಥೆಲು ಸೇರ್ದು ನಡೆತಂಡು. ಕರ್ನಾಟಕ ಕೊಂಕಣಿ ಅಕಾಡೆಮಿದ ರಿಜಿಸ್ಟರ್ ಮನೋಹರ್ ಕಾಮತ್ ತುಳುನಾಡು ಬೆನ್ನಿ ಕ್ರಮತ ಕಳಿಸಿದ ಮಿತ್ತ ತಡಪೆದೀದು ಐತ ಮಿತ್ತು ಸೇರಿದಿ ಐಟ್ ಅರಿದಿಂಜಾದು ತುಡರು ದೀಪುನ ತುಪ್ಪೆದಿಂಜಾದು ತುಡರು ಬೊಲ್ಪು ಪೊತ್ತಾದು ಸಂಭ್ರಮ ಪಡೆಪುನಂಚ ಕಾರ್ಯಕ್ರಮಗೂ ಚಾಲನೆ ಕೊರಿಯರು. ಕೆ ವಸಂತರಾವ್ ಗುರ್ಕಾರ್ಮೆ ವಹಿಸದಿತ್ತರು. ಕೊಂಕಣಿ ಭಾಷಾ ಮಂಡಲ್ ಕರ್ನಾಟಕ ಅಂದೆತ್ತ 5 ವರ್ಷ ದುಂಬುದ ತಾಪಕ ಕಾರ್ಯಂತರು ಆಸ್ಟಿನ್ ಡಿಸೋಜಾ ಪ್ರಭು ಮೇರೆಗೂ ತಮ್ಮನದ ಮರ್ಯಾದೆ ಮಲ್ತೆರು. ದೈವಜ್ಞ ಕೊಂಕಣಿ ಸಮುದಾಯದ ಮೋಹನ್ ಪಾಲ್ಕರ್ BEM ಸ್ಕೂಲ್ ಆಡಳಿತ ಕಾರ್ಯಂತರ ಮಿತಾನಂದ ಕೊಂಕಣಿ ಸಾಹಿತ್ಯ ಅಕಾಡೆಮಿದ ದುಂಬುದ ಗುರ್ಕಾರ್ಯರು ರಾಯ್ ಕ್ಯಾಸ್ಟಲಿನೋ ರಾಕ್ನೋ ಪತ್ರಿಕೆದ ನನದ ಸಂಪಾದಕಿಯರು ಧರ್ಮಗುರು ರೂಪೇಶ್ ಮಾಡ್ತಾ ಕೊಡಿಯಲ್ಕಬರ್.com ಸಂಪಾದಕಿಯರು ವೆಂಕಟೇಶ್ ಬಾಳಿಗ ಪೊಯಿಟಿಕ್ ಕಬಿಕ್ಲಿನ ವಾಟ್ಸಪ್ ಬಳಗದ ಅಡ್ಮಿನ್ ನವೀನ್ ಪಿರೇರಾ ಸುರತ್ಕಲ್ ಡಾಕ್ಟರ್ ಅರವಿಂದ ಶಾನ್ಬೋಗ್ ಬಾಳೇರಿ ಮಾಂಡ ಸೋಬಾಣದ ಗುರ್ಕಾರ್ಯರು ಲೂವಿಸ್ ಜೆ ಪಿಂಟೋ ಕೊಂಕಣಿ ನಾಟಕ ಸಭಾದ ಗುರ್ಕಾರ್ಯರು ಧರ್ಮಗುರು ರಾಕಿ ಡಿಕುನ್ನ ಕುಡ್ಲಾ ವಿಶ್ವವಿದ್ಯಾನಿಲಯ ಕೊಂಕಣಿ ಅಧ್ಯಯನ ಪೀಠದ ಸಂಯೋಜಕರು ಡಾಕ್ಟರ್ ಜಯವಂತ ನಾಯಕ್ ಡಾಕ್ಟರ್ ಕಸ್ತೂರಿ ಮೋಹನ್ ಪೈ ಉಡುಪಿ ಜಗದೀಶ್ ಪೈ ಪಿಂಗಾರ ಪತ್ರಿಕೆದ ಸಂಪಾದಕಿಯರು ಕಾರ್ಯಕ್ರಮದ ಸಂಚಾಲಕರು ರೇಮಂಡಿ ಕುನತಾಕೋಡೆ ಜೂಲಿಯಟ್ ಫೆರ್ನಾಂಡಿಸ್ ಗೀತಾಕಿಣಿ ಇಂಚ ಬೇತೆ ಬೇತೆ ಸಂಗುಲಿನ ನಾಯಕಿಯರು ಪಾಲ್ಗೊಂಡಿರು. ಮಾಸ್ಟರ್ ರಾಬರ್ಟ್ ಮ್ಯಾನೇಜರ್ಸ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಇಡೆಗ ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೆಲು.